ಜೆಸಿಐ ಬಂಟ್ವಾಳ ಇದರ 2021ನೇ ಸಾಲಿನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಶನಿವಾರ ಸಂಜೆ ಬೀಸು ರೋಡಿನ ಮೊಡಂಕಾಪು ಬಳಿಯ ಸಾಯಿರಾಮ್ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮವನ್ನು ಜೆಸಿಐ ಬಂಟ್ವಾಳದ ನಿರ್ಗಮನ ಅಧ್ಯಕ್ಷ ಸದಾನಂದ ಬಂಗೇರ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಜೆಸಿಐ ಸದಸ್ಯರು ಸುಮ್ಮನೆ ಕೂರದೆ ಬಡ ಕುಟುಂಬದ ಮನೆ ದುರಸ್ತಿ ಮಾಡಿ ಅವರಿಗೆ ಆಸರಿಯಾಗಿದ್ದಾರೆ. ವಲಯದ ವ್ಯವಹಾರ ಸಮ್ಮೇಳನವನ್ನು ಆಯೋಜಿಸಿ ವಲಯದಲ್ಲೂ ಬಂಟ್ವಾಳ ಘಟಕ ಗುರುತಿಸಿಕೊಂಡಿದ್ದು, ಸದಸ್ಯರೆಲ್ಲರ ಸಹಕಾರದಿಂದ ಈ ಕೆಲಸಗಳು ಸುಸೂತ್ರವಾಗಿ ನಡೆದಿದೆ ಅಂತ ಹೇಳಿದರು. ಲಾಕ್ಡೌನ್ ಸಂದರ್ಭದಲ್ಲಿ ಮಾರ್ಗಕ್ಕೆ ಇಳಿಯುವುದೇ ಕಷ್ಟವಾಗಿತ್ತು. ಇಂತೆಲ್ಲ ಒಂದು ಸನ್ನಿವೇಶದಲ್ಲಿ ಬೇರೆ ಬೇರೆ ಒಂದು ಮಾರ್ಗಗಳಲ್ಲಿ ಸಾಗಿ ಓಮದ ಪದವು ಮತ್ತು ಬೋಲಿಯರ್ ಎಂಬ ನಿರ್ಗತಿಕ ಬಡ ಅತಿ ಕಡು ಬಡ ಕುಟುಂಬಗಳಿಗೆ ಆ ಬೀಳುವ ಸ್ಥಿತಿಯಲ್ಲಿದ್ದ ಮನೆಯನ್ನು ನವೀಕರಿಸಿಕೊಟ್ಟಿತು. ಆಹಾರ ಧಾನ್ಯಗಳನ್ನು ಪೂರೈಸಿತು. ಅನೇಕ ಮನೆಗಳಿಗೆ ಆಹಾರ ಕಿಟ್ಟನ್ನು ಸದ್ದಿಲ್ಲದೆ ಕೊಟ್ಟಿದ್ದು. ಯಾವುದೇ ಫೋಟೋ ಗಿಟ ನಾವು ಹಾಕಲಿಲ್ಲ, ಯಾವ ವಲಯದ ಇದರಲ್ಲಿ ಕೂಡ ನಾವು ಹಾಕಲಿಲ್ಲ. ಆ್ಯಕ್ಚುಲಿ ನಾವು ಸದ್ದಿಲ್ಲದೆ ಆ ಕಾರ್ಯಕ್ರಮ ಮಾಡಿದ್ವಿ. ಸಾಮಾಜಿಕ ಅಂತರವನ್ನು ನಾವು ಕಡ್ಡಾಯವಾಗಿ ಪಾಲಿಸ್ತಾ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ತುಂಬ ನಮಗೆ ಕಷ್ಟವಾಗಿತ್ತು. ಆದರೂ ಕೂಡ ನಮ್ಮ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡೇ ನಾವು ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಯತೀಶ್ ಕರ್ಕೇರ್ ಅವರನ್ನು ಸನ್ಮಾನಿಸಲಾಯಿತು. ನೂತನ ಅಧ್ಯಕ್ಷರಾಗಿ ಯುವ ಉದ್ಯಮಿ ಉಮೇಶ್ ಆರ್ ಮೂಲ್ಯ ಅಧಿಕಾರ ಸ್ವೀಕರಿಸಿದರು. ವಿವಿಧ ಘಟಕಗಳ ಉಪಾಧ್ಯಕ್ಷರಾಗಿ ದಯಾನಂದ ಎಡ್ತೂರು, ಶ್ರೀನಿವಾಸ್ ಅರ್ಬಿಗುಡ್ಡೆ, ಕಿಶೋರ್ ಆಚಾರ್ಯ, ಅಕ್ಷಯ್, ರಾಜೇಂದ್ರ, ಕಾರ್ಯದರ್ಶಿಯಾಗಿ ರೋಷನ್ ರೈ, ಕೋಶಾಧಿಕಾರಿಯಾಗಿ ರವೀಣ್ ಕುಲಾಲ್ ಅವರಿಗೆ ಪದ ಪ್ರದಾನ ಮಾಡಲಾಯಿತು. 5 ಮಂದಿ ನೂತನ ಸದಸ್ಯರನ್ನ ಘಟಕಕ್ಕೆ ಸೇರ್ಪಡೆಗೊಳಿಸಿ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ನೂತನ ಅಧ್ಯಕ್ಷ ಉಮೇಶ್ ಆರ್ ಮೂಲ್ಯ ಆಶಯ ಭಾಷಣ ಮಾಡಿ ಮುಂದಿನ ಕಾರ್ಯಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ಜೆಸಿಐನ 10 ಹಲವು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಮನ್ನಣೆಗೆ ಪಾತ್ರರಾಗಿದ್ದರು. ಅವರ ಮನೆ ಎದುರು ನನ್ನ ಮನೆ. ನಾನು ವಿದ್ಯಾಭ್ಯಾಸ ಹಾಗೂ ಉದ್ಯೋಗ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗಿ ಬಂಟ್ವಾಳಕ್ಕೆ ಬಂದು ನೆಲೆಸಿದಾಗ ನನ್ನನ್ನು ಜೆಸಿಐಗೆ ಪರಿಚಯಿಸಿದವರು ಜೆಸಿಐ ಡಾಕ್ಟರ್ ಬಾಲಕೃಷ್ಣರವರು. ಮೊದಲಿಗೆ ಅವರಿಗೆ ನನ್ನ ಪ್ರಣಾಮಗಳು. ಮುಖ್ಯ ಅತಿಥಿ ವಲಯ 15ರ ವಲಯಾಧ್ಯಕ್ಷೆ ಸೌಜನ್ಯ ಹೆಗಡೆ ಮಾತನಾಡಿ, ಎಲ್ಲ ಅಧ್ಯಕ್ಷರ ನಾಯಕತ್ವ ಹಾಗೂ ಸದಸ್ಯರ ಸಹಕಾರದಿಂದಾಗಿ ಜೆಸಿಐ ಬಂಟ್ವಾಳ ಈ ವರ್ಷ ಅತ್ಯುತ್ತಮ ಕೆಲಸ ಮಾಡಿದೆ ಅಂತ ತಿಳಿಸಿದರು. ಏನೆಲ್ಲ ಬರಬಹುದು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ವಲಯ 15ರ ಇತಿಹಾಸದಲ್ಲಿ 2009ನೇ ವರ್ಷದಲ್ಲಿ ಏನೆಲ್ಲ ವಿಶೇಷವಾದಂದು ಬಂದಿದೆ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಜೆಸಿಐ ಬಂಟ್ವಾಳದ ಒಂದು ಪ್ರಾರಂಭ ಈ ಗೂಗಲ್ ನಲ್ಲಿ ಖಂಡಿತವಾಗಿಯೂ ಬರುತ್ತೆ. ಶ್ರೀನಿವಾಸ ಯೂನಿವರ್ಸಿಟಿಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಉಳ್ತೂರು ಮಾತನಾಡಿ, ಜೆಸಿ ಸಂಸ್ಥೆ ಸದಸ್ಯರಿಗೆ ಸಂಸ್ಕಾರ, ಸಂಸ್ಕೃತಿ, ಶಿಸ್ತನ್ನ ಕಲಿಸಿಕೊಡುತ್ತದೆ. ಕೊರೋನಾ ಕಾಲದಲ್ಲಿ ಜೆಸಿ ಬಂಟ್ವಾಳ ಕೊರೋನಾ ವಾರಿಯರ್ಗಳಂತೆ ಕೆಲಸ ನಿರ್ವಹಿಸಿ ಬಡ ಜನರ ಸೇವೆ ಮಾಡಿರುವುದು ಅಭಿನಂದನೀಯ ಅಂತ ಹೇಳಿದರು. ಕೊರೋನಾ ವೈರಸ್ನ ಮಾನಸಿಕತೆಯಿಂದ ಜನರು ಈಗಲೂ ಬಳಲ್ತಾ ಇದ್ದಾರೆ. ಅಂತಹವರಿಗೆ ಸಾಂತ್ವನ ನೀಡುವ ಕೆಲಸವನ್ನ ಜೆಸಿಐನಂತಹ ಸಂಘಟನೆಗಳು ಮಾಡಬೇಕು ಅಂತ ಹೇಳಿದರು. ಒಂದು ಹೈಸ್ಕೂಲಿಗೆ ಒಂದು ಕಾಲೇಜಿಗೆ ಹೆಸರು ಬರಬೇಕಾದ್ರೆ ಅಲ್ಲಿ ಪ್ರಾಥಮಿಕ ಶಾಲೆಗಳು ಸರಿ ಇರಬೇಕು. ಪ್ರಾಥಮಿಕ ಶಾಲೆ ಸರಿ ಇದ್ರೆ ಹೈಸ್ಕೂಲಿಗೂ ಕಾಲೇಜಿಗೆ ಹೆಸರು ಬರ್ತದೆ. ಹಾಗೆ ಯಾವುದೇ ದೊಡ್ಡ ಸಂಘಟನೆ, ನಿಮ್ಮ ರೋಟರಿ, ಲಯನ್ಸು ಅಥವಾ ರಾಜಕೀಯ ಪಕ್ಷಗಳು ಯಾವುದಕ್ಕೆ ಒಂದು ಹೆಸರು ಬರಬೇಕಾದ್ರೆ ಅದ್ರ ಹಿಂದೆ ಇರುವುದು ಈ ಜೆಸಿ ಅಂತ ಟ್ರೈನ್ ಸಂಸ್ಥೆ. ಇದೇ ಸಂದರ್ಭದಲ್ಲಿ ನೂತನ ಸಾಲಿನ ಮೊದಲ ಯೋಜನೆಯಾಗಿ ಬಡ ಕುಟುಂಬಕ್ಕೆ ಸೌರ ವಿದ್ಯುತ್ ವ್ಯವಸ್ಥೆಯನ್ನ ಕೊಡುಗೆಯಾಗಿ ನೀಡಲಾಯಿತು. ವೇದಿಕೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಬಂಟ್ವಾಳ ಘಟಕದ ಅಧ್ಯಕ್ಷ ಜಯಾನಂದ ಪೆರಾಜೆ, ಚುನಾಯಿತ ವಲಯ ಉಪಾಧ್ಯಕ್ಷ ಶರತ್ ಕುಮಾರ್ ಉಪಸ್ಥಿತರಿದ್ದು ನೂತನ ಘಟಕಕ್ಕೆ ಶುಭ ಕೋರಿದ್ರು. ನಿರ್ಗಮನ ಕಾರ್ಯದರ್ಶಿ ಗಣೇಶ್ ಕೆ ಕುಲಾಲ್, ಕೋಶಾಧಿಕಾರಿ ಮೋಹನ್ ನೆಟ್ಲಾ, ನೂತನ ಕಾರ್ಯದರ್ಶಿ ರೋಷನ್ ರೈ, ಕೋಶಾಧಿಕಾರಿ ರವೀಣ್ ಕುಲಾಲ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸದಸ್ಯರಾದ ನಾಗೇಶ್ ಬಾಳೆಹಿತ್ಲು, ಬಾಲಕೃಷ್ಣ ಕುಮಾರ್, ಸಂತೋಷ್ ಜೈನ್, ವೆಂಕಟೇಶ್, ದೀಪಕ್ ಸಾಲ್ಯಾನ್, ಅಕ್ಷಯ್ ಕುಮಾರ್, ದಯಾನಂದ ರೈ ಸಹಕರಿಸಿದ್ರು. ಲೋಕೇಶ್ ಸುವರ್ಣ ಕಾರ್ಯಕ್ರಮ ನಿರೂಪಿಸಿದ್ರು. ಸಂದೀಪ್ ಸಾಲ್ಯಾನ್, V4 ನ್ಯೂಸ್ 24/7 ಬಂಟ್ವಾಳ.